ನಿನ್ನೆ ಮಾಧ್ಯಮಗಳಲ್ಲಿ ಬಂತು ಅಂತ ನನಗೂ ಸುಮಾರು ಜನ ಕೇಳಿ ಕೀರ್ತಿ ಅವರು ಹಂಗಿದೆಯಂತೆ ಪೋಸ್ಟ್ ಹಾಕಿ ಅಂತ ನಾನಂದೆ ನನಗೆ SITಯಿಂದ ಮಾಹಿತಿ ಇಲ್ಲ. ಓಕೆ. ನಾನು ಯಾಕೆ ನನ್ನ ವಿಚಾರಗಳಲ್ಲಿ ನಾನು ಯಾಕೆ ಕ್ಲಾರಿಟಿ ಇದ್ದೀನಿ ಅಂತಂದರೆ ನಾನು ಬಲ್ಲ ಮೂಲಗಳಿಂದ ಮಾಧ್ಯಮದಲ್ಲಿ ಬಂತು ಅನ್ನುವ ಕಾರಣಕ್ಕೆ ನಾನು ಮಾತಾಡಲ್ಲ. ಓಕೆ. ನನ್ನ ಹತ್ರ ಏನು ವಿಷಯ ಇದೆ, ನನಗೇನು ಕರೆಕ್ಟಾಗಿ ನನಗೇನು ವಿಷಯ ಬಂದಿದೆ ಅಥವಾ ಅದು ಸತ್ಯತೆಯನ್ನು ಅರ್ಥ ಮಾಡಿಕೊಂಡು ಅನನ್ಯ ಭಟ್ ಅಂದರೆ ಸುಜಾತ ಭಟ್ ಅವ್ರ ಮಗಳು ಅನನ್ಯ ಭಟ್ನ ಅವಳು ಅಡ್ಮಿಷನ್ನೇ ಆಗಿಲ್ಲ ಅಂತೇಳಿ ಸಾಕಷ್ಟು ಮಾಧ್ಯಮಗಳು ಹೊಡಿತು. ಆದರೆ ಎಲ್ಲೂ ಡಾಕ್ಯುಮೆಂಟ್ಸ್ ಕೊಡಲಿಲ್ಲ ಅದಕ್ಕೆ. ಬಟ್ ನಾನು ಮಾಡಿದ ಕೆಲಸ ಏನು ಅಂತಂದರೆ ಮಧ್ಯರಾತ್ರಿ 1:30-2 ಗಂಟೆ ತನಕ ಕೂತ್ಕೊಂಡು ಡಾಕ್ಯುಮೆಂಟ್ ತೆಗೆದೆ. ಫಸ್ಟ್ 2002, 2003, 2004ರಲ್ಲಿ ಎಷ್ಟೆಷ್ಟು ಅಡ್ಮಿಷನ್ಸ್ ಆಗಿದೆ. 2003ರಲ್ಲಿ 2002ರಲ್ಲಿ 65 ಅಡ್ಮಿಷನ್ ಆಗಿದೆ. 2002ರಲ್ಲಿ ಅಲ್ಲಿ 116 ಅಡ್ಮಿಷನ್ ಆಗಿದೆ. 2004ರಲ್ಲಿ ಒಂದು 120 ಚಿಲ್ಲರೆ ಅಡ್ಮಿಷನ್ ಆಗಿದೆ. ಅವ್ರು ಯಾರ್ಯಾರು, ಯಾವ ಊರು, ಅವ್ರ ಫೋಟೋ ಎಲ್ಲ ಡೀಟೇಲ್ಸ್ ತೆಗೆದೆ. ಅದ್ರಲ್ಲಿ ಅನನ್ಯ ಭಟ್ ಹೆಸರು ಕಾಣಲಿಲ್ಲ. ಅವಾಗ ನಾನು ಅದನ್ನು ಬ್ರೇಕ್ ಮಾಡಿದೆ. ನೋಡಿ ಹಿಂಗಿದೆ, ಇದು ಸುಳ್ಳು ಅಂತ. ಬಟ್ ತಲೆಬುರುಡೆ ಮುಸುಕುದಾರಿ ವಿಚಾರಕ್ಕೆ ನನ್ನ ಪ್ರಶ್ನೆ ಅದಾಗಿತ್ತು. ಮುಸುಕುದಾರಿ ಹಾಗಾದರೆ ನಿನ್ನೆ ಹೇಳಿರೋ ಪ್ರಕಾರ ಆತನ ಯಾರು ಕೂಡ ಹಾಗಾದರೆ ಗೊತ್ತಿಲ್ಲ. ಓಕೆ. ಸಂಪರ್ಕಿಸಿದ್ದಾರೆ ನಂಗೆ ಗೊತ್ತಿಲ್ಲ. ನನಗದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾಕಂದರೆ ನನಗೆ ಅಧಿಕೃತ ಮಾಹಿತಿಗಳಿಂದ ಯಾವುದೇ ನನಗೆ SIT ನಾಳೆ ಬಂದು ಹೇಳಿದ್ರೆ, ಹೋಮ್ ಮಿನಿಸ್ಟರ್ ನಾಳೆ ಬಂದು ಹೇಳಿದ್ರೆ, ಅಲ್ಲ ಹೋಮ್ ಮಿನಿಸ್ಟರ್ ಅವರು ಸದನದಲ್ಲಿ ಹೇಳಿರುವಂಥದ್ದು ಅದು ಮಾಧ್ಯಮಗಳಲ್ಲಿ ಬರುವಂಥದ್ದು ಸುಳ್ಳು ಅನ್ನುವಂಥದ್ದನ್ನು ಅವ್ರು ಹೇಳಿದ್ರು. ಅಲ್ಲ ಅದೇ ಹೇಳ್ತಾ ಇರೋದು. ಸೊ ಹಾಗಾಗಿ ನಾನು ಐ ಆಮ್ ನಾಟ್ ಅಫಿಷಿಯಲ್ ಟು ಅದನ್ನು ಕೋಟ್ ಮಾಡಲಿಕ್ಕೆ. ನಾನು ತಪ್ಪಾಗುತ್ತೆ, ಅಡ್ವಾನ್ಸ್ ಆಗಿಬಿಡ್ತೀನಿ ನಾನು. ಇವತ್ತು ಸೋಷಿಯಲ್ ಮೀಡಿಯಾ ಜಗತ್ತು ನಾವು ಒಂದೇ ಒಂದು ತಪ್ಪು ಮಾತಾಡಿದ್ರು, ನಾವು ಸರಿಯಾಗಿ ಮಾತಾಡಿದ್ರು ಸಹಿತ ಎಡಿಟ್ ಮಾಡಿ ತಪ್ಪು ಅಂತ ಪ್ರೂವ್ ಮಾಡೋ ಪ್ರಪಂಚ ಇದು. ಸೊ ಹಾಗಾಗಿ ತಪ್ಪುಗಳನ್ನ ನಾವು ಮಾತಾಡೋದೇ ಬೇಡ. ಒಂದು ದೂರವಾಣಿ ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ ಸರ್. ನಮಸ್ತೆ ಕೀರ್ತಿ ಸರ್. ನಮಸ್ತೆ. ನಂದು ಪ್ರಶ್ನೆ ಇರೋದು, ಈಗ ಮುಸುಕುದಾರಿ ಬಂದಿದ್ದಾನಲ್ಲ, ಹೌದು. ಸೊ ಅವನು ಮೊದಲು ಬಂದು ಕೋರ್ಟ್ಗೆ ಹೋಗ್ಬಿಟ್ಟು ಎವಿಡೆನ್ಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಅವನು ರಕ್ಷಣೆ ತಗೊಂಡಿದ್ದ. ಎಕ್ಸಾಕ್ಟ್ಲಿ. ಸೊ ಕೋರ್ಟ್ ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟಿತ್ತು. ಇವಾಗ SIT ಅವರಿಗೆ ಅವನ ಸತ್ಯತೆ ಗೊತ್ತಾಗಿದೆಯಲ್ಲ, ಈಗ ಯಾಕೆ ಅವರು ಕೋರ್ಟ್ಗೆ ಒಂದು ಅಪ್ಲಿಕೇಶನ್ ಹಾಕಿ ಅವನನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅನ್ನೋದು ನನ್ನ ಪ್ರಶ್ನೆ. ಅದಕ್ಕೆ ನೀವು ಒತ್ತಡ ಏನಾದ್ರೂ ಹಾಕಿದ್ದೀರಾ? ಇಲ್ಲ ಸರ್, ಇದು ತುಂಬಾ 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 ಅರ್ಜೆಂಟಿಗೆ ಬಿದ್ದಾಗ ಆಗುತ್ತೆ. ತುಂಬಾ ಅರ್ಜೆಂಟಿಗೆ ಬಿದ್ದಾಗ. ನಾನು ಹೇಳ್ತಾ ಇರೋದು, ತನಿಖೆಯ ಹಾದಿಯಲ್ಲಿ ಇರಬೇಕಾದ್ರೆ SIT ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಒಂದು ರಾಜ್ಯ ಸರ್ಕಾರ ರೆಡಿ ಮಾಡುತ್ತೆ ಅಂತಂದ್ರೆ, ಅದರಲ್ಲೂ ಒಬ್ಬ ಪ್ರತಿಷ್ಠಿತ ಆಫೀಸರ್ಗಳನ್ನ IPS ಆಫೀಸರ್ಗಳನ್ನ ಅಲ್ಲಿಗೆ ಹಾಕಿದಾಗ ಅವರು ತನಿಖೆಯನ್ನು ಹೇಗೆ ಮಾಡಬೇಕು ಅಂತ ನಾವು ಹೇಳೋದು ತಪ್ಪಾಗುತ್ತೆ. ಅದು ಇದು ಮೀಡಿಯಾ ಟ್ರಯಲ್ ಆಗಿಬಿಡುತ್ತೆ. ಅದು ನಮ್ಮ ಕೆಲಸ ಅಲ್ಲ ಅದು. ಆದರೆ ಒಂದಿದೆ, ನೀವು ಹೇಳಿದ ವಿಚಾರದಲ್ಲಿ ಒಂದು ಆಪ್ಷನ್ ಇದೆ. ಯಾವುದೇ ಕಳೆಬರವನ್ನು ಮಣ್ಣಿನಿಂದ ಅಗಿದು ತೆಗಿಬೇಕು ಅಂತಂದರೆ ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್, ತಹಸೀಲ್ದಾರ್ ಪ್ರೆಸೆಂಟ್ಸ್ ಇರಬೇಕು. ಆದರೆ ಈತ ತಂದ ಮೊದಲ ತಲೆಬುರುಡೆಯನ್ನು ತಂದಿದ್ದು ಅಪರಾಧ. ಹೇಗೆ ನೀನು ಅದನ್ನು ಹೋಗಿ ಒಂದು 3-4 ಜನ ಕರ್ಕೊಂಡು ಹೋಗಿ ಗುದ್ಲಿ ಹಿಡ್ಕೊಂಡು ಕತ್ತಿ ಹಿಡ್ಕೊಂಡು ನಿಮ್ಮ ಮನೆಯ ಹಿಂದೆ ನಿಮ್ಮ ಮನೆಯ ಹಿರಿಯರೇ ಮಣ್ಣಾಗಿದ್ದರೂ ಸಹಿತ ಅವರ ಕಳೆಬರವನ್ನು ಹೊರಗೆ ತೆಗಿಬೇಕು ಅಂತಂದರೆ ನೀವು ತಹಸೀಲ್ದಾರ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನ ಕರೆದು ಮಾಡಿಸಿ ಲೀಗಲಿ. ಸೊ ಅಲ್ಲೊಂದು ತಪ್ಪಾಗಿದೆ. ಅದಕ್ಕೊಂದು ಅವಕಾಶ ಇತ್ತು. ನೀನು ಹೆಂಗಪ್ಪ ಮಾಡಿದೆ ಇದನ್ನು? ನೀನು ಬಂದು ಇನ್ಫಾರ್ಮ್ ಮಾಡಿ ಕೋರ್ಟ್ ಪರ್ಮಿಷನ್ ತೊಗೊಂಡು ತಹಸೀಲ್ದಾರ್ ಕರ್ಕೊಂಡು ಪೊಲೀಸ್ ಕರ್ಕೊಂಡು ಹೋಗಬೇಕಾಗಿತ್ತು. ಆ ವಿಚಾರದಲ್ಲಿ ಯಾಕೆ ಇನ್ನೂ ಅವನ ಮೇಲೆ ಯಾವುದೇ ಆ್ಯಕ್ಷನನ್ನು ತೊಗೊಂಡಿಲ್ಲ ಅನ್ನುವ ಪ್ರಶ್ನೆ ನಮಗೂ ಇದೆ. ಯಾಕೆ ಅದನ್ನು ಬಿಟ್ಬಿಟ್ಟಿದ್ರೆ? ಅವನು ನೋಡಿ, ಸಂಜೆ ಆದ ಕೂಡಲೇ ಹೋಗ್ತಾನೆ, ಅಜ್ಞಾತ ಸ್ಥಳ ಅಂತೆ. ಬೆಳಗ್ಗೆ ಬರ್ತಾನೆ, ಅಜ್ಞಾತ ಸ್ಥಳದಿಂದ ಅಂತೆ. ಈಗ ನಾನು ಹೇಳ್ತಾ ಇರೋದು, ಒಂದು ಕೊಲೆಯಲ್ಲಿ ಯಾರಾದರೂ ಪಾತ್ರವಾಗಿದ್ದು ತಾನು ಆ ಶವವನ್ನು ಹೂತು ಹಾಕಿದ್ದೇನೆ ಎಂದಾದರೆ IPC ಸೆಕ್ಷನ್ 201 ಪ್ರಕಾರ ಅವನು ಕೋ ಅಕ್ಯೂಸ್ಡ್. ಬೇಡಪ್ಪ, ಅವನ್ನ ಕೋ ಅಕ್ಯೂಸ್ಡ್ ಆಗಿ ನೋಡೋದು ಬೇಡ. ಲೀಗಲ್ ಟರ್ಮ್ಸ್ನಲ್ಲಿ ಇದರಲ್ಲಿ ಏನೋ ಒಂದು ಆಗಿದೆ, ನೋಡೇ ಬಿಡೋಣ ಅನ್ನೋ ಹಠಕ್ಕೆ ಬಿದ್ದು ಮಾಡಿರ್ಬೋದು. ಬಟ್ ನಮ್ಮಲ್ಲಿರುವ ಕೆಲವು ಪ್ರಶ್ನೆಗಳೇನು ಅಂತಂದರೆ, ಯಾಕೆ ಆ ತಲೆಬುರುಡೆ ತಂದ ಕೇಸ್ನಲ್ಲಿ ಇವನ ಮೇಲೆ FIR ಮಾಡಲಿಲ್ಲ? ಆಮೇಲೆ ಇವನು ಹೇಳ್ತಿರೋದು ಸತ್ಯನ ಸುಳ್ಳ ಅಂತ ನಾವು ಪರಿಶೀಲಿಸಬೇಕು ಅಥವಾ ಪರಾಮರ್ಶಿಸಬೇಕು ಅಂತಂದರೆ, ಮೊದಲು ತಲೆಬುರುಡೆ ತಂದ ಜಾಗವನ್ನು ಫಸ್ಟ್ ಪಾಯಿಂಟ್ ಮಾಡಿ ಅಲ್ಲಿ ಉಳಿದ ಅಸ್ಥಿಪಂಜರವನ್ನು ಯಾಕೆ ತೆಗೀಲಿಲ್ಲ? ಇದು ನಮಗಿರುವ ಪ್ರಶ್ನೆ. ಇದರಲ್ಲಿ ಏನಾದರೂ ತಪ್ಪಿದೆಯಾ? ಇಲ್ಲ. ಇಷ್ಟೇ. ಓಕೆ. ಆ್ಯಂಡ್ ಮುಂದುವರಿಸಿ ಕೇಳೋದಾದರೆ, ಕೆಲವರ ಆರೋಪಗಳಿರುವಂಥದ್ದು, ಕಿರಿಕೀರ್ತಿಯವರು ಸುಖಾಸುಮ್ಮನೆಯಾಗಿ ಧರ್ಮಸ್ಥಳದ ಪರವಾಗಿ ಮಾತಾಡ್ತಾ ಇಲ್ಲ, ಅವರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಂಡಿಂಗ್ಗಳು ಬರ್ತಾ ಇದೆ, ನಿಜಾನ ಅಂತ ಹೇಳಿ. ಅದೇ ವೀಕ್ಷಕರ ಕೆಲವು ನಿಮ್ಮ ಮನೆ ಎದುರುಗಡೆ ಒಂದು 50 ಜನ ಬಂದು ನಿಮ್ಮ ಅಪ್ಪನಿಗೆ ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಸುಮ್ಮನೆ ಬೈತಾ ಇರ್ತಾರೆ. ನಿಮ್ಮ ಮನೆ ದೇವ್ರಿಗೆ ಬೈತಾರೆ, ನಿಮ್ಮ ಅಪ್ಪ ಅಮ್ಮಂಗೆ ಬೈತಾರೆ. ಏನು ಮಾಡ್ತೀರಾ ನೀವು? ಸುಖ ಸುಮ್ಮನೆ ನಾನು ಇದಕ್ಕೆ ಎಂಟ್ರಿ ಆಗಬಾರ್ದು ಅಂತೀರಾ?
ಹೊರಗಡೆ ಬಂದು ಯಾಕ್ರು ಏನರೋ ಗೊತ್ತು ನಿಮಗೆ ನಮ್ಮ ಅಪ್ಪನ ಬಗ್ಗೆ, ಏನರೋ ಗೊತ್ತು ನಮ್ಮ ಅಮ್ಮನ ಬಗ್ಗೆ, ಏನರೋ ಗೊತ್ತು ನನ್ನ ಮನೆ ಬಗ್ಗೆ ಓಕೆ, ಹೇಳ್ತೀವೋ ಇಲ್ವೋ? ಡೆಫಿನೆಟ್ಲಿ. ಹಾಗೆ ನನ್ನ ಫ್ಯಾಮಿಲಿ ಕಳೆದ 3-4 ತಲೆಮಾರುಗಳಿಂದ ಧರ್ಮಸ್ಥಳವನ್ನು ನಂಬ್ಕೊಂಬಂದವ್ರು ನಾವು. ನಮ್ಮ ಮನೇಲಿ ನಡೆಯುವ ಪ್ರತಿ ಶುಭ ಕಾರ್ಯಕ್ಕೂ ಮಂಜುನಾಥ ಸ್ವಾಮಿಯ ಹೆಸರಿನಿಂದಲೇ ಪತ್ರಿಕೆಗಳು ಪ್ರಿಂಟ್ ಆಗೋದು. ನಮ್ಮ ಮನೇಲಿ ನಡೆಯುವ ಪ್ರತಿ ಮದುವೆಗೂ ಸಹಿತ ಇವತ್ತಿಗೂ ವೆಡ್ಡಿಂಗ್ ಕಾರ್ಡನ್ನು ಧರ್ಮಸ್ಥಳಕ್ಕೆ ಕಳಿಸಿ ಧರ್ಮಸ್ಥಳದವರು ಅದಕ್ಕೊಂದು ಫ್ರೇಮ್ ಹಾಕಲಿಕ್ಕೆ ಅಂತ ಇನ್ನೊಂದು ಫ್ರೇಮ್ ಹಾಕಿಕೊಡ್ತಾರೆ. ಅದನ್ನು ಫ್ರೇಮ್ ಹಾಕಿ ನಮ್ಮ ಮನೆ ಗೋಡೆ ಮೇಲೆ ನಾವು ಇಡ್ತೀವಿ. ವೀರೇಂದ್ರ ಹೆಗಡೆ ಅವರಲ್ಲ, ರತ್ನವರ್ಮ ಹೆಗಡೆ ಅವರ ಫೋಟೋ ಸಹಿತ ನಮ್ಮ ಮನೆಯಲ್ಲಿ ಇಟ್ಟಿದ್ದೀವಿ. ಸೊ ಹೀಗಿರುವಾಗ ನಾನು ಆರಾಧಿಸುವ, ನಾನು ಪೂಜಿಸುವ, ನನ್ನ ಧರ್ಮದ ಶ್ರೇಷ್ಠ ದೇವಾಲಯ ಅಂತ ಅಂದುಕೊಂಡಿರುವ ನನ್ನ ದೇವಾಲಯದ ಬಗ್ಗೆ ನಾನು ಮಾತಾಡಲಿಕ್ಕೆ ಪೇಮೆಂಟ್ ಕೊಡ್ತಾರೆ ಅನ್ನೋದಾದರೆ, ನನ್ನ ಧರ್ಮವನ್ನು ಹೊರತುಪಡಿಸಿ ಇಡೀ ಜಗತ್ತಿನ ಎಲ್ಲ ಧರ್ಮದವರು ಕಾಫಿರರು ಅಂತ ಹೇಳುವಂತಹ ಧರ್ಮ ಏನಿದೆ, ಅವರೆಲ್ಲರೂ ಕಾಫಿರರು ಅಂತ ಹೇಳುವ ಧರ್ಮದ ಒಬ್ಬ ವ್ಯಕ್ತಿ ಮಾತಾಡ್ತಾನೆ ಅಂದರೆ ಅವನಿಗೆ ಪೇಮೆಂಟ್ ಆಗಿಲ್ವಾ? ಓಕೆ. ನನ್ನ ತಂದೆ ಬಗ್ಗೆ, ನನ್ನ ತಾಯಿ ಬಗ್ಗೆ, ನನ್ನ ಮನೆ ಬಗ್ಗೆ ಮಾತಾಡೋಕ್ಕೆ ನನಗೆ ಪೇಮೆಂಟ್ ಆಗಬೇಕು. ಎದುರುಗಡೆ ಮನೆಯವ್ರ ಬಗ್ಗೆ ಮಾತಾಡೋದಕ್ಕೆ ಪೇಮೆಂಟ್ ಆಗಲ್ವಾ? ಓಕೆ. ನೋಡಿ, ವಿಷಯ ಇಲ್ಲ ಅಂತಂದರೆ ಚರ್ಚೆ ಮಾಡೋಕ್ಕೆ ಯಾವುದೇ ನಿಮ್ಮ ಹತ್ರ ಪ್ರೂಫ್ಗಳಿಲ್ಲ ಅಂತಂದರೆ ನೀವು ಮಾಡಬಹುದಾದ ಸೆಕೆಂಡ್ ಕೆಲಸ ಏನು ಅಂತಂದರೆ, ಒಂದು ಪರ್ಸ್ನಲ್ ಅಟ್ಯಾಕ್, ನಿನ್ನ ವೈಯಕ್ತಿಕ ವಿಚಾರಗಳನ್ನು ಟಾರ್ಗೆಟ್ ಮಾಡೋದು. ಓಕೆ. ಎರಡನೇದು, ನೀನು ಆಡದಿರುವ ಮಾತುಗಳನ್ನು ನೀನು ಆಡಿದ್ಯಾ ಅಂತ ನೀನು ಬಾಯಿಗೆ ತುರ್ಕೋ ಪ್ರಯತ್ನ ಮಾಡೋದು. ಮೂರನೇದು, ಅವನ ಬಗ್ಗೆ ಅತ್ಯಂತ ಅಶ್ಲೀಲ ಅಸಹ್ಯ ಪದಗಳನ್ನು ಬಳಸೋದು. ನಾಲ್ಕನೇದು, ಅವನಿಗೆ ಪೇಮೆಂಟ್ ಆಗಿದೆ ಅಂತ ಹೇಳೋದು. ಇಷ್ಟೇ. ನನ್ನ ವೀಡಿಯೋಸ್ ನೋಡಿ, ನನ್ನ ವೀಡಿಯೋಸ್ ತುಂಬ ಕ್ಲಿಯರ್ ಇರುತ್ತೆ. ಧರ್ಮಸ್ಥಳ, ಸೌಜನ್ಯ, ಈ ಕೇಸು ಇಷ್ಟೇ. ಓಕೆ. ಯಾರ ತಂದೆ, ಯಾರ ತಾಯಿ, ಯಾರ ವೈಫು, ಯಾರ ಮಗಳು ನಂಗೆ ಬೇಡ. ನಾನು ವಿಷಯವನ್ನು ಡೈವರ್ಟ್ ಮಾಡಲ್ಲ, ಬಿಕಾಸ್ ನನ್ನ ಹತ್ರ ಮಾತಾಡ್ಲಿಕ್ಕೆ ತುಂಬ ವಿಷಯ ಇದೆ. ಓಕೆ. ಬಟ್ ತಮ್ಮ ಮೇಲೆ ಕೆಲವೊಂದು ಟ್ರೋಲ್ಗಳು ಅಥವಾ ಕೆಲವೊಂದು ಆರೋಪಗಳಿರುವಂಥದ್ದು, ಸೌಜನ್ಯ ಅನ್ನುವಂಥ ಹೆಣ್ಣುಮಗಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ಕೆಲವೊಂದು ಹೇಳಿಕೆಗಳು, ಈ ಹಿಂದಿನ ಮಾಧ್ಯಮಗಳಲ್ಲಿ ತಾವು ಕೊಟ್ಟಿರುವಂಥ ಇಂಟರ್ವ್ಯೂಗಳಲ್ಲಿ ಬಳಸಿರುವಂಥ ಕೆಲವೊಂದು ಶಬ್ದ, ಅದು ತಮಗೆ ಮುಳುವಾಯ್ತಾ ಅಂತ ಹೇಳಿ, ಅಂದರೆ ಬಳಸಬಹುದಾಗಿದ್ದ ವಿಷಯ ಹೇಳ್ತೀನಿ, ಅದಕ್ಕೊಂದು ಕ್ಲಾರಿಫೈ ಇರಲಿ ಅಂತ. ಮುಳುವು ಆಗಕ್ಕೆ ಸಾಧ್ಯ ಇಲ್ಲ. ಮುಳುವಾಗಿದ್ದರೆ ನಾನು ಕೂರ್ತಿರ್ಲಿಲ್ಲ. ನಿನ್ನೆ ನೀವು ಏನು ಚಾನಲ್ ಮೆನ್ಷನ್ ಮಾಡಿದ್ರಿ, ನಾನು ಎಲ್ಲೇ ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಅಂತ, ಅದೇ ಚಾನಲ್ನಲ್ಲಿ ನಾನು ಲೈವಲ್ಲಿ ಕೂತಿದ್ದೆ. ಲೈವಲ್ಲಿ ನನ್ನ ವಿರುದ್ಧ ಮಾತನಾಡೋದು ಅಥವಾ ಇದೇ ವಿಚಾರದಲ್ಲಿ ಚರ್ಚೆ ಮಾಡಕ್ಕೆ ಬಂದಿದ್ದೆ ಇನ್ನೊಬ್ಬ ವ್ಯಕ್ತಿ. ನಾನು ಆ ಮಾತನ್ನು ಹೇಳಿದ್ದೀನಿ. ಅಂದರೆ ಯಾವ ಮಾತು? ಸೌಜನ್ಯ ಪವಿತ್ರವಾಗಿ ಸತ್ತಿದ್ದಾಳೆ ಅಂತ ಹೇಳಿದ ನೀನು ಅಂತ. ನಾನಿನ್ನೂ ಉತ್ತರ ಕೊಡೋಕೆ ಮುಂಚೆ ಆ್ಯಂಕರ್ ಹೇಳಿದ್ರು, ಇದು ನಮ್ಮ ಡಿಬೇಟ್ನಲ್ಲೇ ನಡೆದ ಮಾತುಕತೆ, ನಾನೇ ಅದರ ಆ್ಯಂಕರ್ ಆಗಿದ್ದಿದ್ದು. ಕೀರ್ತಿಯವರ ಬಾಯಿಂದ ಆ ಮಾತು ಬಂದಿದ್ದಲ್ಲ. ಕೀರ್ತಿಯವರು ಇನ್ವೆಸ್ಟಿಗೇಷನ್ ಆಫೀಸರ್, CIDಯ ಇನ್ವೆಸ್ಟಿಗೇಷನ್ ಆಫೀಸರ್ ರುದ್ರಮುನಿಯವರು ಈ ಮಾತನ್ನು ಸೌಜನ್ಯ ತಾಯಿ ಕುಸುಮಾವತಿಗೆ ಹೋಗಿ ಹೇಳಿದ್ರು. ಯಾಕಂತಂದರೆ ಗ್ಯಾಂಗ್ ರೇಪ್ ಆಗಿದೆ ನನ್ನ ಮಗಳ ಮೇಲೆ ಅನ್ನುವ ಅರ್ಥದಲ್ಲಿ ಅವತ್ತಿನ ದಿನ ಸೌಜನ್ಯ ಅವರ ತಾಯಿ ಮಾತಾಡಿದಾಗ, ಅಮ್ಮ ಈ ವಿಚಾರದಲ್ಲಿ ರಾಜಕೀಯ ಮಾಡಬೇಡಮ್ಮ, ಪಾಲಿಟಿಕ್ಸ್ ಮಾಡಬೇಡ, ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮಗಳನ್ನು ಅತ್ಯಾಚಾರ ಆಗಿರೋದು ಹೌದು, ಆದರೆ ಇಂಟರ್ಕೋರ್ಸ್ ಆಗಿಲ್ಲ, ಹಾಗಾಗಿ ಅವಳು ಪವಿತ್ರವಾಗಿ ಸತ್ತಿದ್ದಾಳೆ, ಅಂದರೆ ವೈಭವೀಕರಿಸಬೇಡಿ ಸಾವನ್ನ ಅಂತ. ನಾನು ಕೆಲವು ಕಡೆ ನೋಡಿದ್ದೀನಿ, ಎದೆಯನ್ನು ಕಚ್ಚಿ ಹಾಕಿದ್ರು ಅಂತ. ರಿಪೋರ್ಟಲ್ಲಿ ಇದೆ ಸರ್, ಅದಾಗಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಅದಾಗಿಲ್ಲ. ಆಗದೆ ನೋಡಿ, ಆ ಹೆಣ್ಣುಮಗಳು ಇದ್ದಿದ್ರೆ ನನ್ನ ತಂಗಿ ವಯಸ್ಸವಳಿಗೆ ಇವತ್ತು ಎಲ್ಲೋ ಸ್ವರ್ಗದಲ್ಲಿದ್ದಾಳೆ ಆ ಹೆಣ್ಣುಮಗಳು. ನಾನು ಹೇಳ್ತಾ ಇರೋದು, ಆ ಸಾವನ್ನು ಇವತ್ತು ಆಯಿತು, ಯಾವುದೋ ಒಬ್ಬ ವ್ಯಕ್ತಿ ಅದನ್ನು ಪವಿತ್ರ ಅಂತ ಹೇಳ್ದಾನೆ ಅಂತಲೇ ಇಟ್ಕೊಂಡು 12 ವರ್ಷದ ನಂತರ 13 ವರ್ಷದ ನಂತರ, ಅಂದರೆ ಆ ಸಾವಿಗೆ ಅದನ್ನು ವೈಭವೀಕರಿಸೋ ಬದಲು, ಅಂದರೆ ಹಿಂಗಾಗ್ಬಿಟ್ಟಿತ್ತು ಅನ್ನೋ ಬದಲು, ಇಲ್ಲಮ್ಮ ನೆಮ್ಮದಿಯಾಗಿ ಹೋಗ್ಬಂದ್ಬಿಡಮ್ಮ, ಏನೂ ಆಗಿಲ್ಲ ಅಂದ್ಕೊಂಡು ಹೊರಟ್ಬಿಡಮ್ಮ ನೀನು ಅಂತ ಕಳಿಸ್ಕೊಟ್ಟಿದ್ದಾರೆ ಅಂತ ಅವ್ರು ಹೇಳಿರ್ಬೋದು ಅಂತಲೇ ಅನ್ಕೊಳ್ಳೋಣ ನಾನು. ಆದರೆ ಆಗದೇ ಇರುವುದನ್ನು, ಆಕೆಯ ಮೇಲೆ ಆಗದೇ ಇರುವುದನ್ನು, ಹೌದಪ್ಪ ಭಾಳ ಕೆಟ್ಟ ಸಾವು, ಅತ್ಯಾಚಾರ. ನೋಡಿ, ಒಂದು ಹೆಣ್ಣು ಮಗುವಿನ ಗುಪ್ತಾಂಗವನ್ನು ಬಲವಂತವಾಗಿ ಯಾರೋ ಟಚ್ ಮಾಡಿ ಅವಳನ್ನು ಮುಟ್ಟಿದ್ರು ಮುಗಿದೋಯ್ತು, ಅದು ಅತ್ಯಾಚಾರವೇ. ಅದು ಅತ್ಯಾಚಾರವೇ. ಅವಳು ಬಹಳ ಪಾಪ, ಅವಳ ಕುತ್ತಿಗೆಯಲ್ಲಿದ್ದ ಟ್ಯಾಗ್, ನೈಲಾನ್ ಟ್ಯಾಗು ಅವಳಿಗೆ ಉಜ್ಜಿಲಿ 7 ಇಂಚಸ್ ಕುಯ್ದಿತ್ತು. ಆ ಸ್ಟ್ರ್ಯಾಂಗಲಿಂದ ಆ ಸಾವಾಗಿತ್ತು. ಆಯಿತಾ? ಅಲ್ಲಿ ಪೂರಕ ಸಾಕ್ಷಿಗಳು ಇದ್ದಾವೆ ಅದಕ್ಕೆಲ್ಲ. ಆದರೆ ಅದನ್ನೆಲ್ಲ ಬದಿಗಿಟ್ಟು ಇವತ್ತು ನ್ಯಾಯ ಬೇಕು ಅಂತ ಹೇಳಿ ನ್ಯಾಯ ಸಿಗುವ ಜಾಗಕ್ಕೆ ಹೋಗದೆ ರಸ್ತೆಯಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನ್ಯಾಯ ಕೇಳಿದ್ರೆ ಎಲ್ಲಿಂದ ನ್ಯಾಯ ಸಿಗುತ್ತೆ? ಅಲ್ಲ, ತಾವು ಹೇಳೋ ಪ್ರಕಾರ ಎದೆ ಭಾಗಕ್ಕೆ ಪರಚಿ ಗಾಯಗಳನ್ನು ಮಾಡಿ ತರಚಿದ ಗಾಯ ಬೇರೆ, ಅತ್ಯಾಚಾರವನ್ನು ಮಾಡಲಾಗಿದೆ ಅನ್ನುವಂತಹ ಆರೋಪವನ್ನು ಒಬ್ರು ಮಾಡ್ತಾ ಇದ್ದಾರೆ. ತರಚಿ ಅಲ್ಲ,
ಬಲವಂತವಾಗಿ ಕಚ್ಚಿ ಅಂತ. ಸೊ ಇಂಥ ಆರೋಪಗಳನ್ನು ಒಂದು ವರ್ಗ ಮಾಡ್ತಾ ಇದೆ. ಬಟ್ ತಾವು ಹೇಳೋ ಪ್ರಕಾರ ಅದು ರಿಪೋರ್ಟ್ಗಳಲ್ಲಿ ಮೆನ್ಷನ್ ಇಲ್ಲ. ಸಿ ಅವಳ ರಿಪೋರ್ಟ್ಸಲ್ಲಿ ನೋಡಿ, ಇವಾಗ ನಾನು ಇದೇ ಫಸ್ಟ್ ರಿಪೋರ್ಟ್ ಪ್ರತಿಯೊಂದಕ್ಕೂ ಸಹಿತ ಇಲ್ಲಿ ಯಾವ್ಯಾವ ಭಾಗ ಏನೇನಾಗಿತ್ತು ಅಂತ ಡೀಟೇಲಾಗಿ ಬರೆದಿದೆ. ಓಕೆ, ಇಲ್ಲಿ ನಾವು ಯಾಕೆ ಹೇಳ್ತೀವಿ, ನಾವು ಹೇಳಿದ್ವಿ ವೆಜಿನಾ ಅಡ್ಮಿಟ್ಸ್ 2 ಫಿಂಗರ್ಸ್ ಅಂತ ಇಲ್ಲಿ ಬರೀತಾರೆ. ಸಾಕಷ್ಟು ಜನ ಇವಾಗ ಅದೊಂದು ವಾದ ಇದೆ, 2 ಫಿಂಗರ್ಸ್ ಥಿಯರಿನೇ ಕೊಡಂಗಿಲ್ಲ, ಅದೇನು ಕೊಟ್ಬಿಟ್ರು ಅಂತ. 2 ಫಿಂಗರ್ಸ್ ಥಿಯರಿ ಕೊಡೋ ಹಾಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದು 2013ರಲ್ಲಿ. ಓಕೆ, ಈ ರಿಪೋರ್ಟ್ ಬರೆದಿದ್ದು 2012ರಲ್ಲಿ. ಓಕೆ, ಅದನ್ನು ದಯವಿಟ್ಟು ಅದು ನಿಮ್ಮ ಮಾಧ್ಯಮದಲ್ಲಿ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ನಾನು. 2013ರಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗೋದು 2 ಫಿಂಗರ್ ಥಿಯರಿ ಬರಿಬಾರ್ದು ಅಂತ. ಓಕೆ, ಇದು 2012 ರಿಪೋರ್ಟ್. ಓಕೆ, ಆಮೇಲೆ ನೋಡಿ ಸಂತೋಷ್ ರಾವ್ ವಿಚಾರದಲ್ಲಿ ನಿಮಗೆ ಇದು ನಿಮಗೆ ಎಷ್ಟು ಪೂರಕನೋ ಅಥವಾ ನೀವು ನೋಡಿದಿರೋ ನನಗೆ ಗೊತ್ತಿಲ್ಲ. ಸಂತೋಷ್ ರಾವ್ದು ಮೆಡಿಕಲ್ ಟೆಸ್ಟ್ ಆಗುತ್ತೆ. ಓಕೆ, ಇದನ್ನು 30,000ಕ್ಕೂ ಹೆಚ್ಚು ಸರ್ಕಾರಿ ಏನೇನು ಕೇಸ್ಗಳಲ್ಲಿ ರಿಪೋರ್ಟ್ ಕೊಟ್ಟರು ಅಂತ ಮಾಬಲ್ ಶೆಟ್ಟಿ ಅವ್ರು ಕೊಟ್ಟರು ರಿಪೋರ್ಟ್ ಇದು. ಓಕೆ, ಇವರಿಂದಾಗಿ ಈ ಮಾಬಲ್ ಶೆಟ್ಟಿ ಅವರು ಕೊಟ್ಟಿರೋ ರಿಪೋರ್ಟ್ನಿಂದಾಗಿ ಎಷ್ಟೋ ಜನ ಗಲ್ಲಿಗೆ ಹೋಗಿದ್ದಾರೆ, ಜೀವಾವಧಿ ಶಿಕ್ಷೆಗಳಾಗಿದೆ. ಅವ್ರು ಕೊಟ್ಟಿರೋ ರಿಪೋರ್ಟು. ಅವರು ಸಂತೋಷ್ ರಾವ್ ದೇಹದ ಮೇಲಿರುವಂತಹ ಎಲ್ಲ ಗಾಯಗಳ ಮಾರ್ಕನ್ನು ಕೊಡ್ತಾರೆ. 17 ಗಾಯ ಇರುತ್ತೆ ಅದು ಆ ಮನುಷ್ಯನ ಮೇಲೆ. ಓಕೆ, 17 ಗಾಯ ವಿತ್ ರಿಪೋರ್ಟ್ ನೋಡಿ ಇಲ್ಲಿ ಫ್ರಂಟ್ ಎಲ್ಲ. ಇದರಲ್ಲಿ ವೂಂಡ್ ನಂಬರ್ 11. ಓಕೆ, 11. ವೂಂಡ್ ನಂಬರ್ 11 ಬಂದು ವೆರಿ ಇಂಪಾರ್ಟೆಂಟ್. ಅದು ಅವನ ಶಿಶ್ನ ಅಂದರೆ ಗುಪ್ತಾಂಗದ ಮೇಲೆ ಇರುವಂಥದ್ದು. ಓಕೆ, ಅದು ಬ್ಲಂಟ್ ಫೋರ್ಸಿಂದ ಆಗಿರುವಂತಹ ಗಾಯ ಅಂತ ಬರುತ್ತೆ. ಏನದು ನೋಡಿ, ಕನ್ಫ್ಯೂಷನ್. ವೂಂಡ್ ನಂಬರ್ 11 ಅರೌಂಡ್ ದ ಯುಥೆಟ್ರಲ್ ಓಪನಿಂಗ್ ಆಫ್ ಪೀನಸ್. ರೀಸನ್ ಬ್ಲಂಟ್ ಫೋರ್ಸ್ ಅಂದರೆ ಒತ್ತಾಯಪೂರ್ವಕವಾಗಿ ಸೆಕ್ಸ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಆಗುವಂತಹ ಒಂದು ಗಾಯ ಅದು ಅಂತ. ಯಾಕೆ ಅಂತಂದರೆ ಇವನಿಗೆ ಫಿಮೋಸಿಸ್ ಅನ್ನುವಂಥ ಒಂದು ಕಾಯಿಲೆ ಇತ್ತು. ಫಿಮೋಸಿಸ್ ಅಂದರೆ ಏನು? ಅವನ ಗುಪ್ತಾಂಗದ ಮುಂದಿನ ಚರ್ಮ ಹಿಂದೆ ಬರೋದಿಲ್ಲ, ಅವನಿಗೆ ಸೆಕ್ಸ್ ಮಾಡೋಕ್ಕಾಗಲ್ಲ. ಆಮೇಲೆ ಬೆನ್ನಿನ ಮೇಲೆ ಪರಚಿದ ಗಾಯಗಳಿರುವ ಗುರುತುಗಳು ಸಂತೋಷ್ ರಾವ್ ಮೇಲಿತ್ತು. ಅವನ ಮಂಡಿಯಲ್ಲಿ ಗಾಯಗಳಿತ್ತು. ಓಕೆ, ಆ ಗಾಯದ ಏಜ್ ಕರೆಕ್ಟಾಗಿ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ನಡೆದಂತಹ ಸೈನ್ಗೆ ಮ್ಯಾಚ್ ಆಗ್ತಾ ಇತ್ತು. ಯಾಕೆ ಸಂತೋಷವನ್ನು ಉಳಿಸಿದ್ರಿ ಅಷ್ಟು ಕಷ್ಟಪಟ್ಟು? ಅಷ್ಟು ಹಠಕ್ಕೆ ಬಿದ್ದು ವಿಠಲ್ ಗೌಡ್ರು ಹೇಳ್ತಾರೆ, ಸೌಜನ್ಯನ ಮಾವ, ಕೋಟಿ ಕೊಟ್ಟಿದ್ದೀವಿ ಆಪೋಸಿಟ್ ಲಾಯರ್ಗೆ ಅವನನ್ನು ಸೇಫ್ ಮಾಡಲಿಕ್ಕೆ ಅಂತ. ಸಂತೋಷ್ ರಾವ್ ವಿಠಲ್ ಗೌಡಗೆ ಅಣ್ಣ, ತಮ್ಮ, ಮಾವ, ಚಿಕ್ಕಪ್ಪ, ದೊಡ್ಡಪ್ಪನ ಮಗ ಏನಾದರೂ ಆಗಿದ್ರೆ ಕೋಟಿ ಕೊಟ್ಟು ಬಿಡಿಸ್ಕೊಂಬರ್ಲಿ. ಯಾಕೆ ಬಿಡಿಸ್ಬೇಕು? ಅಂದರೆ ನೀವು ಹೇಳೋ ಪ್ರಕಾರ ಸಂತೋಷ್ ರಾವನ್ನ ಸೌಜನ್ಯ ಮನೆಯವರೇ ಸೇಫ್ ಮಾಡಿದ್ದಾರೆ, ಕುಟುಂಬಸ್ಥರೇ. ಅವರೇ ಹೇಳ್ತಿದ್ದಾರೆ. ನಾನು ಹೇಳ್ತೀನಿ, ಸಾಧ್ಯತೆಗಳಿದೆಯಾ? ನನಗೆ ಆಶ್ಚರ್ಯ. ನನ್ನ ಮಗಳ ಮೇಲೆ ರೇಪ್ ಅಂಡ್ ಮರ್ಡರ್ ಆದಂಥ ಸಂದರ್ಭದಲ್ಲಿ ಆ ಆರೋಪಿಯನ್ನ ಸೇಫ್ ಮಾಡುವಂಥ ಪ್ರಯತ್ನವನ್ನು ಒಂದು ಫ್ಯಾಮಿಲಿ ಮಾಡಬಹುದಾ? ಇದೇ ನನಗೆ ಆಶ್ಚರ್ಯ ಇರೋದಿದೆ. ನನಗೆ ಯಾಕೆ ಆಶ್ಚರ್ಯ ಇದೆ ಅಂತಂದರೆ, 2012 ಅಕ್ಟೋಬರ್ 9ನೇ ತಾರೀಕು ಇನ್ಸಿಡೆಂಟ್ ಆಗೋದು ಸೌಜನ್ಯ, ಕರೆಕ್ಟ್ ಅಲ್ವಾ? ಮೊದಲ ಬಾರಿ ಧರ್ಮಸ್ಥಳದ ಮೇಲೆ ಆರೋಪ ಬಂದಿದೆ. ಯಾವತ್ತು ಗೊತ್ತಾ ನಿಮಗೆ? ಸ್ವಲ್ಪ ದಿವಸಗಳ ಬಳಿಕ, ಅವತ್ತೇ ಅಲ್ಲ, 1 ವರ್ಷ ಆದಮೇಲೆ. ಓಕೆ, 1 ವರ್ಷ ಆದಮೇಲೆ ಅದು ಒಂದು ಸ್ಟೇಟ್ನ ಒಂದು ವಾಹಿನಿಯ ಕಾರ್ಯಕ್ರಮದಲ್ಲಿ ವಿಠಲ್ ಗೌಡ, ಚಂದಪ್ಪಗೌಡ ಮತ್ತು ಕುಸುಮಾವತಿ ಅವರು ಕೂತಾಗ 4 ಜನರ ಹೆಸರು ಹೇಳ್ತಾರೆ. ಅದಕ್ಕಿಂತ ಮುಂಚೆ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಇರಲಿಲ್ಲ. ಎಲ್ಲೂ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದು ಅವ್ರು ನಮ್ಮ ಸಪೋರ್ಟ್ಗಿದ್ದಾರೆ ಅಂತ. ಅವ್ರ ಸಪೋರ್ಟ್ ನಮಗಿದೆ, ಓಕೆ, ಯಾಕಂದರೆ CIDಗೆ ಕೊಡಿ, CBIಗೆ ಕೊಡಿ ಅಂತ ಹೇಳಿದವರು ಕಾವಂದ್ರೆ, ಲೆಟರ್ ಬರೆದವ್ರು ಕಾವಂದ್ರೆ ಅಲ್ಲ. ಅವತ್ತಿನ ಗೃಹ ಸಚಿವರಿಗೆ ಫೋನ್ ಮಾಡಿ ಇದನ್ನು ಇದಕ್ಕೆ ಹಾಕಿ, ಇದಕ್ಕೆ ಮಾಡಿಸಿ. ಯಾಕೆ? ತಾವೇ ಅಪರಾಧ ಮಾಡಿ, ತಮ್ಮ ಕುಟುಂಬದವರೇ ಮಾಡಿ, ನಮ್ಮ ಮೇಲೆ CBI ಮಾಡಿ ಅಂತಂದರೆ ಆಯಿತು. ನಿಮಗೆ ಇದರಲ್ಲಿ ಒಂದು ಹೆಸರು ಪದೇ ಬರ್ತಾ ಇರುತ್ತೆ, ನಿಶ್ಚಲ್ ಜೈನ್. ನಿಮ್ಮ ಪ್ರಕಾರ ನಿಶ್ಚಲ್ ಜೈನ್ ಅವರು ಹೇಳುವ ಪ್ರಕಾರ ಪಾತ್ರ ಏನು? ಅಂದರೆ ಈ ಪ್ರಕರಣವನ್ನು ರೇಪ್ ಆ್ಯಂಡ್ ಮರ್ಡರ್ ಮಾಡಿರುವಂಥದ್ದು ಆತನೇ ಅನ್ನುವಂಥದ್ದನ್ನು ಅವ್ರು ಬಿಂಬಿಸ್ತಾ ಇದ್ದಾರೆ. ಅವ್ರು ಹೇಳಿದ್ದ ಓಕೆ, ಕಥೆಗಳು ಎಲ್ಲಿ ಹೇಳ್ತಿದ್ದಾರೆ? ಎಲ್ಲಿ ನೋಡಿದ್ರಿ ನೀವು ಇದನ್ನು? ಅಂದರೆ ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾ. CID, CBI, ಪೊಲೀಸ್ ಯಾವುದೇ ಕಂಪ್ಲೇಂಟ್ನಲ್ಲೂ ಸಹಿತ ನಿಶ್ಚಲ್ ಜೈನ್ ಹೆಸರೇ ಸೇರಿಸಿಲ್ಲ ಇವರು. ಒಂದೇ ಒಂದು ಕಡೆ ನಿಶ್ಚಲ್ ಜೈನ್ ಹೆಸರಿಲ್ಲ. ಯಾಕಂದರೆ ಇವರು ತುಂಬ ಚೆನ್ನಾಗಿ ಗೊತ್ತು, ಇಂಡಿಯನ್ ಎಂಬಸಿ US ಎಂಬಸಿಯಿಂದ ತರಿಸ್ಕೊಂಡಿರುವ ದಾಖಲೆಯಲ್ಲಿ ತುಂಬ ಸ್ಪಷ್ಟವಾಗಿದೆ ಅವತ್ತಿನ ದಿನ ಆತ US-ನಲ್ಲೇ ಇದ್ದ ಅನ್ನೋದಕ್ಕೆ. ಅವನ ಮೇಲೆ ಸುಳ್ಳು ಕೇಸ್ ಹಾಕಿದ್ರೆ ಕೋರ್ಟಲ್ಲಿ ಅದು ಉಲ್ಟಾ ಹೊಡೆದ್ರೆ ನಮಗದು ಲೈಫ್ ಲಾಂಗ್ ಉಲ್ಟಾ ಹೊಡೆಯುತ್ತೆ ಅಂತ ಗೊತ್ತು. ಹಾಗಾಗಿ ಅವ್ರ ಹೆಸರು ಸೇರಿಸಲ್ಲ ಅವರು. ಬಟ್ ಇವತ್ತಿಗೂ ಹೇಳ್ತಾರೆ ಸುಳ್ಳು ದಾಖಲೆಗಳನ್ನು ಕೊಟ್ಟರು, ಸುಳ್ಳು ವೀಸಾ ಕೊಟ್ಟರು ಅಂತ. TV9ನಲ್ಲಿ ಸಂದರ್ಶನ ನಡೆದ ದಿನ ಇವರು ಸಂಜೆ 4:30-5 ಗಂಟೆಗಲ್ಲಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಇವರು ಉಜ್ರೆಗೆ ವಾಪಸ್ ಬರೋದ್ರೊಳಗಡೆ ವೀರೇಂದ್ರ ಹೆಗಡೆ ಅವರು ರಾತ್ರಿ 9 ಗಂಟೆಗೆ
ವೀಸಾ ತರಿಸ್ಕೊಂಡು ಅವ್ರ ಪಾಸ್ಪೋರ್ಟ್ ಕಾಪಿ ತರಿಸ್ಕೊಂಡು ನೈಟ್ 9 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತಾರೆ. ನನ್ನ ತಮ್ಮನ ಮಗ ಇರಲಿಲ್ಲ ಸ್ಪಾಟಲ್ಲಿ ಅಂತ. ಓಕೆ. ಅದಕ್ಕೆ ಇವ್ರು ಏನು ಕತೆ ಕೆಡ್ತಾರೆ, ಹೆಲಿಕಾಪ್ಟರ್ನಲ್ಲಿ US ಇಂದ ಬಂದು ಇಲ್ಲಿ ಮಾಡಿ ಹೋದ ಅಂತ. ಬಟ್ ಅದನ್ನು ನಂಬುವ ಜನರು ಇದ್ದಾರೆ. ಓಕೆ.